ಹರ್ಷ ಫೈನಲ್ ಕದನದಲ್ಲಿ ಆರಂಭವಾಗುವ ವೇಳೆಯಲ್ಲಿ ಫೈನಲ್ ಆರಂಭ ರಬಿಯದೊಳ್ಳಿ ಇದೆ ಪ್ರಸ್ತುತ ಅಂಕಣದಲ್ಲಿ ಮೊದಲ ಅಂಕದ ಗಳಿಕೆಯೊಂದಿಗೆ ಗಗನದಾಳಿಯಲ್ಲಿ ಸರಾಗವಾದ ಹೋರಾಟಗಳನ್ನು ಮುಂದುವರಿಸಿಕೊಳ್ಳಿರುವ ಆಟಗಾರರ ಮಧ್ಯೆ ಅಂಕದ ಗಳಿಕೆ ಸ್ಪಷ್ಟತೆಯ ಪಾದಚರಣೆಯ ಜೊತೆಗೆ ಮುಂದುವರಿದ ಬೇಟೆ ವಿಭಾಗದ ಜೊತೆಗೆ ಫೈನಲ್ ಕದನದಲ್ಲಿ ನಿತಿನ್ ಕೊಟ್ಟೈ ಸರಾಗವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಗಗನ ಅದ್ಭುತವಾದ ದಾಳಿಗಳಲ್ಲಿ 2-1 ಒಂದೆರಡು ವಿಸ್ತಾರ 3-2ರಲ್ಲಿ ಸೊನ್ನೆ 3-2 ಸತತವಾಗಿ ಬೋನಸ್ ಸಿಕ್ಕಿದ ದಾಳಿಗಾರರಿಗೆ ಕೊಟ್ಟಿದ್ದು ಬೋನಸ್ ಟ್ಯಾಕಲ್ ಪಾಯಿಂಟ್ ಎದುರಾಳಿಗೆ ಸತತವಾದ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರ ಮಧ್ಯೆ ಓಂ ಪ್ರಕಾಶ್ ದಾಳಿ 4 ಡಿಫೆಂಡರ್ಗಳ ಮಧ್ಯೆ ಓಂ ಪ್ರಕಾಶ್ ಪ್ರತಿಭಾನ್ವಿತ ಸಾಗರದ ಆಟಗಾರ ಪ್ರತಿ ಅಂಕಣದಲ್ಲಿ ಮತ್ತೆ ದಾಳಿಯಲ್ಲಿ ಮುಂದುವರಿಸಿಕೊಂಡಂತ ಆಟಗಾರ 4-3ರಲ್ಲಿ ಮುಂದುವರಿಯುತ್ತಿರುವ ಸ್ಪರ್ಧೆ ಒಂದೆಡೆಯಲ್ಲಿ ಸಡನ್ ಟ್ಯಾಕರ್ಸ್ ವಿಭಾಗದಲ್ಲಿ ಮತ್ತೆ ಮುಂದುವರಿಯುವ ಆಟ ಇದು ಓಂ ಪ್ರಕಾಶ್ ಹೊರಾಂಗಣ ಪ್ರವೇಶವನ್ನು ಕಂಡಂತ ಆಟಗಾರ ಅವಳ್ಳಿ ಅಂಕಗಳ ಜೋಡಣೆಯ ಜೊತೆಗೆ ಗಗನ ಮಂಥನ ಮತ್ತೆ ಹುಟ್ಟಿದಾಳಿಯಲ್ಲಿ 50,000 ನಗದು ಬಹುಮಾನದ ಪುರಸ್ಕಾರದ ಆಟವನ್ನು ಕಾಣಬಹುದಾಗಿದೆ. ಸಮಯೋಚಿತ ಆಟದ ಅಂಕಣದಲ್ಲಿ ಪ್ರಬಲತೆಯ ಕಾವು ಮುಂದುವರಿತಾ ಇದೆ. ಇದು ಪ್ರಜ್ವಲ್ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಿರುವ ಪ್ರತಿಭಾನ್ವಿತ ಆಟಗಾರರ ಮಧ್ಯೆ ಶ್ರೀಕಂಠ ದಂಡೆಯಲ್ಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಾರೆ. ವಿಕೆಟ್ ದಾಳಿ ರೈಟ್ ಕಾರ್ನರ್ ಪ್ರಜ್ವಲ್ ಅದ್ಭುತ ಪ್ರಯತ್ನ ಬಾರಾಗುವ ಆಟಗಾರನ ಸೂಪರ್ ಟ್ಯಾಕಲ್ ಮಾಡಲಾಗಿದೆ. 7-6 ಒಂದು ಅಂಕದ ಅಂತರವಷ್ಟೇ. ಓಂ ಪ್ರಕಾಶ್ ದಾಳಿಯ ಜವಾಬ್ದಾರಿ. ಸತತವಾದ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಿರುವ ಆಟಗಾರರ ಮಧ್ಯೆ ಆಟಗಾರ ಅದ್ಭುತವಾದ ಹೋರಾಟದ ಮಧ್ಯೆ
ಲೈನಲ್ಲಿ ಆಟಗಾರ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳಲ್ಲೇ ಪ್ರತಿಷ್ಠಿತ 50,000 ನಗದು ಬಹುಮಾನದ ಪುರಸ್ಕಾರದ ಪಂದ್ಯಾವಳಿಯ ಫೈನಲ್ ಸ್ವೀಕೃತವಾಗಿ ಸದನ ಟೈಗರ್ಸ್ ತಂಡಗಳು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ತಂಡಗಳ ಮಧ್ಯೆ ಹೋರಾಟವನ್ನು ಕಾಣಬಹುದಾಗಿದೆ. ತಂಡದಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ ಆಟಗಾರ ಸ್ಪಷ್ಟತೆಯನ್ನು ಅದ್ಭುತವಾಗಿ ಬಳಸಿಕೊಂಡ ಬಂದ ಜಾನ್ವಿಯ ಜೊತೆಗೆ ಪಂದ್ಯ ಮರಳು ಬಗೆಯಲ್ಲಿ ಅಂಕರ 8-7 ಪಂದ್ಯ ರಚು ಕ್ಷಿಪ್ರಗತಿಯ ಬಾಲಕ ರೋಲಿಂಗ್ ಎಸ್ಕೇಪಿನ ಮೂಲಕ ಅಂಕದ ಗಳಿಕೆ 8ನೇ ಅಂಕ 8-8 ಸಮಬಲದ ನೆಂಟು ಮುಂದುವರಿದಾಗ ಅನಿಲ್ 8 ಅದ್ಭುತ ದಾಳಿ ಸ್ಪಷ್ಟತೆಯ ಪಾದಚಾರಣೆಯ ಜೊತೆಗೆ ಮುಂದುವರಿಸಿರುವಂತಹ ಶಿವಮೊಗ್ಗದ ಗಗನ ಅದ್ಭುತವಾದ ಆಟ. ಸ್ಪಷ್ಟ ಪಾದಚಾರಣೆಗಳ ಮಧ್ಯೆ ಎಸ್ಕೇಪನ್ನು ಮಾಡುವಂತಹ ಪ್ರಯತ್ನಗಳಲ್ಲಿ ರೆಡ್ಲೈನ್ ಸಮೀಪ ಅದ್ಭುತವಾದಂತಹ ದಾಳಿಯ ಮೂಲಕ ಅಂಕಗಳ ಗಳಿಕೆ. ಮತ್ತೆ ಸಮಬಲದಲ್ಲಿ ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿರುವ ಆಟಗಾರರು 11-9 ಸಿಗುವ ಮುನ್ನಡೆಯಲ್ಲಿದೆ. 2 ಅಂಕಗಳ ಅಂತರ ಬೋನಸ್ ಸಿಕ್ಕಿದ ಗಗನನಿಗೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅದ್ಭುತವಾದ ಪ್ರಯತ್ನ ಕಾರ್ನರ್ ವಿಭಾಗದಲ್ಲಿ ಸಂಘಟಿತ ಬಲ. ಸೂಪರ್ ಟ್ಯಾಕಲ್ ಯಶಸ್ವಿಯಾದಂತಹ ಟ್ಯಾಕಲ್ ಹಾಕಲಿಕ್ಕೆ ಶ್ರೀಕೃಪ ತಂಡಗಳ ಮಧ್ಯೆ ಆಟಗಾರ ಹರ್ಷ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹರ್ಷ ಬಂಧಿಸುವುದು ಅಷ್ಟು ಸುಲಭದ ಮಾತಲ್ಲ. 13-12 ಶ್ರೀಕೃಪ ಮುನ್ನಡೆಯಲ್ಲಿದೆ. ಪ್ರಯತ್ನ ಹರ್ಷ ದಾಳಿಯಲ್ಲಿ ಸೂಪರ್ ಇದು ಅದ್ಭುತ ಮಧ್ಯಂತರ ಅಂಕಣದ ಒಳಭಾಗದಲ್ಲಿ ಸ್ಪಷ್ಟತೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿರುವ ಆಟಗಾರರ ಮಧ್ಯೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಾಗುತ್ತಾರೆ. ಪ್ರಕಾಶ್ 4 ಡಿಫೆಂಡರ್ಗಳ ಮಧ್ಯೆ 5 ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳಲ್ಲಿರುವ ಆಟಗಾರ ಓಂ ಪ್ರಕಾಶ್. ಹದಿನೈದು 13 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ.
ಟಾಗರ್ಸ್ ವಿರುದ್ಧವಾಗಿ ಮಸ್ತಕಟ್ಟ ಮುನ್ನಡೆಯಲ್ಲಿರುವ ತಂಡ ಅಂಕದ ಗಳಿಕೆ ಹೊರಡುತ್ತದೆ. ಅಂತರ 14-15 ಪ್ರಜ್ವಲ್ಗೆ ಅವಕಾಶಗಳನ್ನು ಪಡೆದುಕೊಳ್ಳುವಂತಹ ನಿಲುವಲ್ಲಿ ಪಂದ್ಯ ಸ್ವಚ್ಛತೆಯ ಪಾದಕರಣ ಎಸ್ಡಿಎಂ ಉಜಿರೆಯ ವಿದ್ಯಾರ್ಥಿ ಪ್ರಸ್ತುತ ಅಂಕಣದಲ್ಲಿ ಅದ್ಭುತವಾದ ದಾಳಿಗಳ ಮೂಲಕ ಅಂತರವನ್ನು ಹೆಚ್ಚಿಸಿಕೊಳ್ಳಲು ಮತ್ತೆ ಸುಮಾರು ಆನ್ ಆಗಿದೆ. ಅದ್ಭುತವಾದ ಅನಿಲ್ ದಾಳಿ 19-14ರಲ್ಲಿ 5 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ತಂಡಗಳ ಮಧ್ಯೆ ಫೈನಲ್ ಕದನದ ಹೋರಾಟವನ್ನು ಕಾಣ್ತಾ ಇದೆ. ಅಂಕಣದ ಬಲಭಾಗದಲ್ಲಿ ಗಗನ್ಗೌಡನ ಅದ್ಭುತ ಪರಾಕ್ರಮ. ಅಂಕಣದಲ್ಲಿ 21-15ರಲ್ಲಿ ಸಡನ್ ಟಾಗರ್ಸ್ ಮಾಸ್ಟರ್. ಅವಕಾಶಗಳನ್ನು ತನ್ನ ಅದ್ಭುತವಾದ ಪರಾಕ್ರಮದ ಮೂಲಕವಾಗಿ ಸೃಷ್ಟಿಸಿಕೊಳ್ಳಬಲ್ಲ ಆಟಗಾರ ಪ್ರಸ್ತುತ ಅವಧಿಯಲ್ಲಿ करेंगे आक्रमण. फाइनल की टक्कर में अभी क्या हो सकता है? ಪ್ರಬಲತೆಯ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ಅವಕಾಶಗಳನ್ನು ಪಡೆದುಕೊಂಡ ಆಟಗಾರ ತನ್ನ ಅದ್ಭುತವಾದ ನಿಲುವುಗಳ ಮಧ್ಯೆ ಶ್ರೇಷ್ಠತೆಯ ಆಟವನ್ನು ಮುಂದುವರಿಸಿಕೊಳ್ಳುತ್ತಿರುವ ಅವಕಾಶ. ಬಂಧನ ಗಗನ ಸತತ ಅಂಕಗಳನ್ನು ಗಳಿಸಿಕೊಳ್ಳುವ ವೇಳೆಯಲ್ಲಿ ಅಂತರ ಇದು ಹರ್ಷ, ಅಪಧ್ವಂಗವ ಹರ್ಷ. ಅಂತಿಮ ಕ್ಷಣಗಳಲ್ಲಿ ರೋಚಕತೆಯ ಆಟವನ್ನು ಆಡಬಲ್ಲ ಚತುರ. 24-17ರಲ್ಲಿ ಅಂತರ ಪ್ರಜ್ವಲನ ಬೇಟೆ. टक्कर लगी है इस मैच. मजबूती की पकड़, क्या जवाब की टैकल. अब पॉइंट मिले हैं टीम सतत टैकल आगे है. 25-19 लास्ट 4 मिनट्स टाइम. अंतिम 4 ನಿಮಿಷಗಳ ಸಮಯವಾಗಿದೆ ಪಂದ್ಯದಲ್ಲಿ. ನಿತಿನ್ ಗುಟ್ಟಿ 27-19ರಲ್ಲಿ ಮುನ್ನಡೆ. ಸಡನ್ ಟಾಗರ್ಸ್ ಮಾಸ್ಟಿಕಟ್ಟ. ಇದು ಗಗನನ ಆಟ.
ಸೂರನ ಜೊತೆಯ ಉಳಿದವರ ಅದ್ಭುತವಾದ ಒತ್ತಡ ಟೆಕ್ನಿಕಲ್ ಪಾಯಿಂಟ್. ಇಪ್ಪತ್ತೇಳು 20 ಸ್ಪರ್ಧೆ. ಕೊನೆಯ 3 ನಿಮಿಷಗಳ ಸ್ಪರ್ಧಾಕೂಟದಲ್ಲಿ ಪಂದ್ಯ. ಕ್ಷಣಗಳಲ್ಲಿ ಪಂದ್ಯದ ಘೋಷಣೆಯಾಗಿದೆ. ಅದಾಗಲೇ ಜವಾಬ್ದಾರಿಗಳು ಕೂಡ ಮತ್ತೆ ತೀರ್ಪುಗಾರಿಕೆ ಬರಬೇಕಿದೆ. ಮತ್ತೆ ಮುಂದುವರೆದ ಆಟದ ವೈಖರಿಯಲ್ಲಿ ಫೈನಲ್ ಕದನದ ಹೋರಾಟಗಳ ಮಧ್ಯೆ ಸ್ಪಷ್ಟತೆಯ ಹೋರಾಟಗಳ ಮಧ್ಯೆ ಕೊನೆಯ 2 ನಿಮಿಷಗಳು, ಅಂತಿಮ 2 ನಿಮಿಷಗಳ ಸ್ಪರ್ಧವಾಗಿ ಉಳಿದಿರುವ ವೇಳೆಯಲ್ಲಿ ಮುನ್ನಡೆ 28-22ರಲ್ಲಿ ಹರ್ಷ ದಾಳಿಯಲ್ಲಿ 2 ನಿಮಿಷಗಳಲ್ಲಿ ಪಂದ್ಯದಲ್ಲಿ ಏನು ಮಾಡಬಹುದು ಅದು ಹರ್ಷನಿಂದ ಸಾಧ್ಯ. ದಾಳಿಗಳ ಮೂಲಕವಾಗಿಯೇ ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲ ಆಟಗಾರ ಬೋನಸ್. ಕೊನೆಯ ನಿಮಿಷದ ಘೋಷಣೆಯಾಗಿದೆ. ಪಂದ್ಯ 28-24ರಲ್ಲಿ ಪಂದ್ಯ ಪರಿಸ್ಥಿತಿಯ ಲಾಭಗಳನ್ನು ಪಡೆದುಕೊಂಡು ಬದಲುಗಳಲ್ಲಿ ಆಟ. ಇದು ಫೈನಲ್ ಕದನದ ಅಂತಿಮ ದಾಳಿಯಲ್ಲಿರುವ ಹರ್ಷ. ಆದರೆ ಗಳಿಕೆ 28-25 ಅಂತರ 3 ಅಂಕಗಳು. ಸಮಯ ಕಳೆಯುವ ಚಿಂತನೆಯಲ್ಲಿ ಗಗನ. ಇದು ಮಧ್ಯಗೆರೆಯ ಸಮೀಪದಲ್ಲಿ 30 ಸೆಕೆಂಡ್ಗಳನ್ನು ಆಡುವಂತಹ ತವಕ ಪೂರ್ಣವಾಗಿ ಪರಿಪೂರ್ಣತೆಯಲ್ಲಿ ಆಟದ ಮೂಲಕ ವಿಜೃಂಭಿಸಿದ ಗಗನ. ಕ್ಷಣಗಳಲ್ಲಿ ಪಂದ್ಯ ಸಂಪನ್ನ. ಉದ್ಧರಣೆಯ ವಿಸಿಲ್ ಮಾತ್ರ ಬಾಕಿ. ರಾಜ್ಯ ಮಟ್ಟದ ಹೊರ ಬೆಳಕಿನ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯ ಮಾಸ್ಟಿಕಟ್ಟೆ ಟ್ರೋಫಿ 2022 ಮುಡಿಗೇರಿಸಿಕೊಂಡಂತಹ ತಂಡ ಸೊರನಗರ ಹೊಂದಿರತಕ್ಕಂತಹ ತಂಡ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು